ಎಲ್ಲೆಡೆ ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮ. ಆದರೆ ಕೋವಿಡ್ ಕಾರಣದಿಂದಾಗಿ ಹಿಂದಿನ ಸಡಗರ ಇಲ್ಲದೆ ಜನರು ಹಾಗೂ ಸಂಘಟಕರು ಅತಿ ಜಾಗರೂಕತೆಯಿಂದ ಹಬ್ಬವನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತದ ಆದೇಶದಂತೆ ಆಚರಿಸುವುದು ಕಂಡುಬಂತು. ಈ ಸಂದರ್ಭದಲ್ಲಿ 14 ವರ್ಷದಿಂದ ಆಚರಿಸಿಕೊಂಡು ಬರುತ್ತಿರುವ ಕಾರ್ಕಳ ಬಸ್ ನಿಲ್ದಾಣ ಪರಿಸರದಲ್ಲಿ ಎಲ್ಲ ಜಾತಿಯ ಹಾಗೂ ಎಲ್ಲ ಧರ್ಮದವರನ್ನ ಸೇರಿಸಿಕೊಂಡು ಗಣೇಶೋತ್ಸವವನ್ನ ಆಚರಿಸಿಕೊಂಡು ಬರುತ್ತಿದ್ದಾರೆ. ಇದರಲ್ಲಿ ಸಂಗ್ರಹವಾಗುವ ಹಣವನ್ನ ಕಷ್ಟದಲ್ಲಿರುವ ವ್ಯಕ್ತಿಗಳಿಗೆ ಹಾಗೂ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಹಂಚುತ್ತೇವೆ ಎಂದು ಗಣೇಶೋತ್ಸವ ಸಮಿತಿಯ ಸ್ಥಾಪಕಾಧ್ಯಕ್ಷರಾದ ಶುಭೋದ್ ಆಳ್ವ ಹೇಳಿದರು. ಕಳೆದ 14 ವರ್ಷಗಳಿಂದ ಈ ಬಸ್ ಸ್ಟ್ಯಾಂಡ್ ಪರಿಸರದ ಎಲ್ಲ ಜಾತಿಯ ವರ್ಗದ ಧರ್ಮದ ಜನರನ್ನು ಸೇರಿಸಿಕೊಂಡು ನಾವು ಗಣೇಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೇವೆ. ಮತ್ತು ಅದರಲ್ಲಿ ಏನು ಉಳಿತಾಯದ ಹಣ ಆಗ್ತದೆ ಅದನ್ನು ಸಾರ್ವಜನಿಕರಿಗೆ ನೀಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಶೈಕ್ಷಣಿಕವಾಗಿ ಮತ್ತು ವೈದ್ಯಕೀಯವಾಗಿ ನೆರವು ಕೊಡುವಂಥ ಕೆಲಸವನ್ನು ಪ್ರತಿ ವರ್ಷ ನಾವು ಮಾಡ್ತಾ ಬಂದಿದ್ದೇವೆ. ಕೋವಿಡ್ ಸಂಕಷ್ಟದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಮತ್ತು ಈ ವರ್ಷ ಅತ್ಯಂತ ಸರಳವಾಗಿ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದು ಯಾವುದೇ ರೀತಿಯಲ್ಲಿ ವಿಜೃಂಭಣೆ ಇಲ್ಲದೆ ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ನಾವು ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಧಾರ್ಮಿಕ ಆಚರಣೆಯ ಜೊತೆಯಲ್ಲಿ ಆರೋಗ್ಯದ ಕೂಡ ಜವಾಬ್ದಾರಿ ನಮ್ಮದಾಗಿರುತ್ತದೆ, ನಾವು ಕರ್ತವ್ಯ ಕೂಡ. ಅದರಿಂದ ಸರ್ಕಾರದ ನಿಯಮ ಏನಿದೆ ಆ ನಿಯಮದ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಗಣೇಶೋತ್ಸವವನ್ನು ಈ ಸರ್ತಿ ಆಚರಿಸ್ತಾ ಇದೆ. ಈ ಬಾರಿ ಕೂಡ ಇದರಲ್ಲಿ ಏನು ಹಣ ಉಳಿತದೆ ಆ ಉಳಿದ ಹಣವನ್ನು ಸಾರ್ವಜನಿಕರಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂಥ ಮಾತಿನಂತೆ ಸಾರ್ವಜನಿಕರಿಗೆ ಅದರ ಹಣ ಕೂಡ ಉಪಯೋಗವಾಗಲಿಕ್ಕಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅತ್ಯಂತ ಉತ್ಸುಕತೆಯಿಂದ ಈ ಲಾಕ್ಡೌನು ತೆರವಾದ್ದರಿಂದ ಅತ್ಯಂತ ಉತ್ಸುಕತೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಷ್ಟು ದಿನದ್ದು ಇದು ಕಾರ್ಯಕ್ರಮ? ಎಷ್ಟು ದಿನದ ಕಾರ್ಯಕ್ರಮ ಅಂತ ಹೇಳಿದ್ರು? ಈ ಬಾರಿ ಒಂದೇ ವರ್ಷ, ಪ್ರತಿ ವರ್ಷ ನಾವು 2 ದಿವಸ ಆಚರಿಸ್ತಾ ಇದ್ದೆವು. ಈ ವರ್ಷ ಕೋವಿಡ್ ನಿಯಮಗಳಿಂದಾಗಿ ಬೆಳಿಗ್ಗೆ ಪ್ರತಿಷ್ಠಾಪನೆಯಾಗಿ ಸಂಜೆ 4 ಗಂಟೆಗೆ ವಿಸರ್ಜನೆ ಮಾಡ್ತಾ ಇದ್ದೇವೆ. ಅದರಿಂದ ಒಂದೇ ದಿವಸದ ಕಾರ್ಯಕ್ರಮವನ್ನು ಈ ವರ್ಷ ಆಚರಿಸ್ತಾ ಇದ್ದೇವೆ.